ಚೇತುನ ಗರ್ಲ್ ಫ್ರೆಂಡ್. ನಾವು ಸಾರಿ ಇಟ್ಟಿದ್ದವರು ಈಗ ಚೂಡಿದಾರ್ ಹಾಕಿಕೊಂಡು ರೆಡಿಯಾಗಿದ್ದೇವೆ. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ತುಂಬ ದಿನದಿಂದ ಡೈಲಿ ಲೈಫ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆಗಲಿಲ್ಲ. ಈಗ ಮನೇಲೇ ಇದ್ದೇನಲ್ವ, ಸೊ ಡೈಲಿ ಲೈಫ್ ವ್ಲಾಗ್ ಮಾಡುವ ಅಂತ ಹೇಳಿಕೊಂಡು ಇವತ್ತು ಬೆಳಿಗ್ಗೆಯಿಂದ ಸಂಜೆ ಏನು ಮಾಡ್ತೇನೆ, ಸೊ ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಕೋಳಿ ಎಲ್ಲ ಕೂಗ್ತಾ ಇದೆ. ಸೊ ಹಾಗಾಗಿ ಈಗ ಬೆಳಿಗ್ಗೆ 7:30 ಗಂಟೆ ಆಗಿದೆ. ಸೊ ಇದಿದಷ್ಟೇ, ಇನ್ನು ಏನೆಲ್ಲ ಆಗುತ್ತೆ ಸೊ ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಸೊ ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಬೆಳಿಗ್ಗೆ 7-7:30 ಗಂಟೆಗೆ ಎದ್ದು ನೆಕ್ಸ್ಟ್ ಕೈಯೆಲ್ಲ ಮುಗ್ದು ದೇವರು ಇದು ದೇವರು ಆಗಿರ್ಬೋದು, ಮತ್ತು ದೈವಗಳಿಗೆ ಕೈ ಮುಗ್ದು ಬೆಳಗ್ಗಿನ ಒಂದು ರೂಟೀನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಚಹಾ ಕುಡಿಯೋದು. ಬೆಳಿಗ್ಗೆ ಫಸ್ಟ್ ಇವನೇ ತಿನ್ನೋದು. ಗಬ ಗಬ ತಿನ್ನುವ ಒಂದು ವಿಡಿಯೋ ಮಾಡುವಾಗ ಸ್ವಲ್ಪ ಸ್ಲೋ ಆಗ್ತಾ ಉಂಟು. ಇವತ್ತು ಬೆಳಿಗ್ಗೆ ತಿಂಡಿ ದೋಸೆ ಇತ್ತು ಆ್ಯಂಡ್ ಚಿಕನ್ ಪದಾರ್ಥ. ಇದಕ್ಕೆ ಇದು ನಮ್ಮ ರೂಬಿ ನಾಯಿ. ಇದಕ್ಕೆ 2-3 ಹೆಸರು ಇಟ್ಟಿದ್ದಾನೆ. ಸೊ ನಾವು ಕರೆಯೋದು ರೂಬಿ ಅಂತ. ಕ್ಯೂಟ್ ನಾಯಿ. ಸ್ವಲ್ಪ ಬಿಟ್ಟರೆ ಸಾಕು, ನಿಂತಲ್ಲೇ ನಿಲ್ಲೋದಿಲ್ಲ, ಓಡ್ತಾನೇ ಇರುತ್ತೆ. ಕೆಲವು ನಾಯಿಗಳೆಲ್ಲ ನಡ್ಕೊಂಡು ಹೋಗೋದಲ್ಲ, ಇದು ಓಡ್ತಾನೇ ಇರೋದು, ಅಷ್ಟು ಆ್ಯಕ್ಟಿವ್ ಆಗಿದೆ. ಆ್ಯಂಡ್ ಇದನ್ನು ಎಷ್ಟು ಮುದ್ದು ಮಾಡ್ತೇವೆ ಅಷ್ಟು ಖುಷಿ ಆಗೋದು ಈ ನಾಯಿಗೆ. ನೋಡಿ, ಮುದ್ದು ಮಾಡಿದಷ್ಟು ಜಾಸ್ತಿ ಇದಕ್ಕೆ. ನಮಗೆ ನೀರೆಲ್ಲ ಪಂಚಾಯತ್ ಕಡೆಯಿಂದ ಬರೋದ್ರಿಂದ ಬೆಳಿಗ್ಗೆ ನೀರಿನ ಕೆಲಸ ಎಲ್ಲ ತುಂಬ ಇರುತ್ತೆ. ಇದು ನೋಡಿ, ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಇದು ಬ್ಯಾರಲ್ಲೆಲ್ಲ ಕ್ಲೀನ್ ಮಾಡಿ ಸೊ ನೀರೆಲ್ಲ ತುಂಬಿಸಿರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ಅಮ್ಮ ಫುಲ್ ಬ್ಯುಸಿ ನೀರು ತುಂಬಿಸೋದ್ರಲ್ಲಿ. ಇಲ್ಲಿ ಕೂಡ ಕೇಳ್ತಿದ್ದಾರೆ, ನೀರು ಹೀಗೆ ಇಟ್ಟರೆ ನಿಮಗೆ ಬಟ್ಟೆ ಒಗಿಲಿಕ್ಕೆ ಆಗ್ತದ ಅಂತ. ಸೊ ಬಟ್ಟೆ ಎಲ್ಲ ನಾನೇ ಒಗೆಯೋದು. ಅಲ್ಲಿ ನೋಡಿ ರಾಶಿ ಹಾಕಿದಾರಲ್ವ, ಅದು ನಾನೇ ಒಗೆಯೋದು. ಸೊ ಬೆಳಿಗ್ಗೆ ಹೀಗೇ ಕ್ಲೀನ್ ಮಾಡೋದ್ರಲ್ಲಿ ಮತ್ತು ಕೆಲಸ ಅದು ಇದು ಅಂತ ಹೇಳಿ ಟೈಮ್ ಹೋಗುತ್ತೆ. ಒಂದು 8-8:30 ತನಕ ಇದೇ ಕೆಲಸ ಇರುತ್ತೆ. ನೆಕ್ಸ್ಟ್ ಅಮ್ಮ ಒಂದೇ ಕೆಲಸಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಬೀಡಿ ಇದ್ದರೆ ಬೀಡಿ ಏನಾದರೂ ಮಾಡ್ತಾಯಿರ್ತಾರೆ. ನಮ್ಮ ಮನೆ ಹಿಂದೆ ಒಂದು ಶೆಡ್ ಇತ್ತು. ಸೊ ಆ ಶೆಡ್ಡಲ್ಲಿ 4 ಮರಿಗಳನ್ನು ಇಟ್ಟಿದೆ ನಾಯಿ. ಹಾಗಾಗಿ ಒಂದು ಮರಿಯನ್ನು ಅಮ್ಮ ತಂದಿದ್ದರು, ಸುಮ್ಮನೆ ಯಾಕೆ ಅಲ್ಲೇ ಇದಾಗೋದು ಅಂತ ಹೇಳಿ ತಂದಿದ್ದರು. ಸೊ ಅದಕ್ಕೆ ಅಮ್ಮ ಹಾಲಿನ ಹುಡಿಯಿಂದ ಇದು ಹಾಲು ತಯಾರಿಸಿ ಕೊಡ್ತಾ ಇದ್ದಾರೆ. ಸೊ ನನ್ನ ಹತ್ರ ಕೇಳಿದ್ರು, ಎಂತ ಮಾಡ್ತಿದ್ದಿ ನೋಡು. ಸೊ ಅಮ್ಮನಿಗೆ ನಾಯಿ, ಬೆಕ್ಕು, ಕೋಳಿ ಅಂತ ಹೇಳಿದರೆ ತುಂಬ ಇಷ್ಟ. ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಇರೋದು ಅದೇ. ಕೋಳಿ ಇದೆ, ನಾಯಿ ಇದೆ, ಬೆಕ್ಕಿದೆ. ಬೆಕ್ಕೀಗ 3 ಮರಿಗಳನ್ನು ಇಟ್ಟಿದೆ. ನಮ್ಮ ಮನೆಯಲ್ಲಿ 2 ನಾಯಿ ಉಂಟು. 2 ನಾಯಿಯಲ್ಲಿ ಒಂದು ನಾಯಿ ಆಲ್ರೆಡಿ ಒಂದು ಮರಿ ಇಟ್ಟಿದೆ. ಒಂದೇ ಮರಿ ಇರೋದು, ಇದೇ ಥರ ಇದೆ ಅದು ಕೂಡ ಮರಿ. ಸೊ ಇದಕ್ಕೆ ನೋಡಿ ತಿನ್ನಿಸ್ತಿದ್ದಾರೆ. ಅದು ಕೂಡ ಚೆನ್ನಾಗಿ ತಿಂತ ಉಂಟು. ಒಂದಮ್ಮ ಏನಾದರೂ ತೋಟದ ಕೆಲಸ ಇದ್ದರೆ ಅದಕ್ಕೆಲ್ಲ ಹೋಗ್ತಾರೆ, ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಬೀಡಿ ಕಟ್ತಾ ಇರ್ತಾರೆ. ಸೊ ಇವತ್ತು ಅಮ್ಮನಿಗೆ ರಜಾ, ಹಾಗಾಗಿ ಬೀಡಿ ಕಟ್ತಾ ಇದ್ದಾರೆ ನೋಡಿ. ಸೊ ಇದೇ ಬೆಳಿಗ್ಗೆ ಒಂದು ಬೀಡಿ ಕೊಡೋ ಟೈಮಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಅದೆಲ್ಲ ಬೀಡಿ ಕರೆಕ್ಟ್ ಮಾಡಿ ಎಲ್ಲ ಕೊಡಬೇಕಲ್ವಾ, ಹಾಗಾಗಿ. ಸೊ ಇನ್ನು ಎಣ್ಣೆ ತಯಾರಿಸಬೇಕು. ಅಮ್ಮ ಹೇರ್ ಆಯಿಲ್, ನ್ಯಾಚುರಲ್ ಹೇರ್ ಆಯಿಲ್, ಇದಕ್ಕೆ ಬೇಕಾದಂಥ ಸೊಪ್ಪು ನೋಡಿ ತಂದಿಟ್ಟಿದ್ದಾರೆ ಆಲ್ರೆಡಿ. ಆಯಿಲೆಲ್ಲ ಖಾಲಿಯಾಗಿದೆ. ಸೊ ಬಾಟಲ್ ಖಾಲಿ ಆದ್ರಿಂದ ಔಟ್ ಆಫ್ ಸ್ಟಾಕ್ ಅಂತ ಹಾಕಿದ್ದೆ. ಸೊ ಇವಾಗ ಆಯಿಲ್ ತರಲಿಕ್ಕೆ ಅಮ್ಮ ತರ್ತಾರೆ. ಸೊ ಅಮ್ಮನನ್ನು ಅಲ್ಲಿ ತನಕ ಬಿಡಬೇಕು. ಆ್ಯಂಡ್ ಎಲ್ಲ ಅದಕ್ಕೆ ಬೇಕಾದಂಥ ಸೊಪ್ಪು ಎಲ್ಲ ರೆಡಿ ಇದೆ ನೋಡಿ, ಎಲ್ಲ ತಂದಿಟ್ಟಿದ್ದಾರೆ ಅಮ್ಮ. ಸೊ ಇವತ್ತು ಮಧ್ಯಾಹ್ನ ರೆಡಿ ಆಗುತ್ತೆ. ಮಧ್ಯಾಹ್ನ ರೆಡಿಯಾಗಿ ಸೊ ನಾಳೆಯಿಂದ ವಾಪಸ್ ಎಲ್ಲ ಆಯಿಲ್ ತುಂಬ ಜನ ಬುಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಕೂಡ ಕಳಿಸುವಂಥ ಕೆಲಸ ಆಗುತ್ತೆ. ಆ್ಯಂಡ್ ನಿಮಗೂ ಕೂಡ ಬೇಕಾದರೆ ಹೇಳಿ, ನಾನು ವಾಟ್ಸಪ್ ನಂಬರ್ ಹಾಕಿರ್ತೇನೆ. ಸೊ ಅದಕ್ಕೆ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಸೊ ಮೆಸೇಜ್ ಹಾಕಿ, ಖಂಡಿತ ಅದಕ್ಕೆ ನೋಡಿ ರಿಪ್ಲೈ ಮಾಡ್ತೇನೆ. ನೀವು ಅಡ್ರೆಸ್ ಮತ್ತು ಫೋನ್ ನಂಬರ್ ಕೊಟ್ಟರೆ ನಿಮ್ಮ ಇರುವಂಥ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೇವೆ. ಸೊ ಈಗ ಹೋಗಬೇಕು. ಬಾಯ್.
ಸೊ ಹೇರ್ ಆಯಿಲ್ ತಯಾರಿಸೋದಕ್ಕೆ ನೆಲಚರಿ ಬೇಕಾಗುತ್ತೆ. ಸೊ ನೆಲಚರಿ ಗಿಡ, ಅದರ ಬಳ್ಳಿ, ಅದಕ್ಕೋಸ್ಕರ ಮಸಾಜ್ ಮಾಡ್ತಿದ್ದಾರೆ. ಇದನ್ನು ಮನೆಯ ಕ್ಯೂಟ್ ನಾಯಿ ಮರಿ. ಸೊ ನಾನಾಗಲೇ ಹೇಳಿದೆ ನೋಡಿ, ಆಗ ಇದ್ದ ನಾಯಿ ಮರಿ ಬೇರೆ, ಇದು ಕೂಡ ಅದೇ ರೀತಿ ಇದೆ, ಸೇಮ್ ಇದೆ. ಸೊ ಇದು ನಮ್ಮ ನಾಯಿ ಇಟ್ಟಿರುವಂಥ ಮರಿ. ಆಮೇಲೆ ಕ್ಲೀನ್ ಮಾಡ್ತಿದ್ದಾರೆ ಆಯಿಲ್ಗೆ. ತಿಮರೆ ಸೊಪ್ಪು, ದಾಸವಾಳದ್ದು ಮತ್ತು ಗರ್ಗ ಅಂದರೆ ಭೃಂಗರಾಜ್. ನೆಲ್ಲಿಕಾಯಿ ನಾನು ಇಟ್ಕೊಂಡಿದ್ದೇನೆ ಕೈಯಲ್ಲಿ. ಎಲ್ಲ ಈಗ ಜಜ್ಜಿ ಆಯಿಲಿಗೆ ಹಾಕಿ ಆಯಿಲ್ ಕಲರ್ ಚೇಂಜ್ ಆಗೋ ತನಕ ಕುದಿಸಬೇಕು. ಇವತ್ತೇನು ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂತ ಹೇಳಿದರೆ ಆ ಕಡೆ ಈ ಕಡೆ ಎಲ್ಲ ಕೆಲವು ಹೋಗೋದಿತ್ತು ಮತ್ತು ಆಯಿಲೆಲ್ಲ ಆಗಬೇಕಿತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿ. ಬಟ್ ಈಗ ಎಷ್ಟು ಟೈಮ್ 6 ಗಂಟೆ ಕಳೆದಿದೆ ಸಂಜೆ, ಆದರೂ ಮಾಡ್ತೇನೆ. ಇವತ್ತು ಕಂಪ್ಲೀಟ್ ಮಾಡದೆ ವ್ಲಾಗ್ ಮುಗಿಸೋದಿಲ್ಲ. ಸೊ ನೋಡ ನೆಕ್ಸ್ಟ್ ಏನಾಗುತ್ತೆ. ನನ್ನ ಮಾಮಿ ನೋಡಿ ಹೇಗೆ ರೆಡಿಯಾಗಿದ್ದಾರೆ. ಫಸ್ಟ್ ಟೈಮ್ ಸಾರಿಯಲ್ಲಿದ್ದವರು ಈಗ ರೈನ್ ಕೋಟಲ್ಲಿದ್ದಾರೆ. ಫೋಟೋದೇ ತಂದಿಜ್ಜಿ. ಯಾರ್ಯಾರು ನಾವು ಸಾರಿ ಇಟ್ಟಿದ್ದವರು ಈಗ ಚೂಡಿದಾರ್ ಹಾಕಿಕೊಂಡು ರೆಡಿಯಾಗಿದ್ದೇವೆ. ಪತ್ತದೊಂದುದೇರು ಪುಚ್ಚ ತುಪ್ಪನೆ చేతున గర్ల్ ఫ్రెండ్ ಇಂಜೆಕ್ಷನ್ ಕೊಡ್ನಾಡು ಡಾಕ್ಟ್ರಿಗೆ ಸೂಜಿನೆಲ್ಲ ಇದಕ್ಕೆ ಇದು ನೆಕ್ಸ್ಟ್ ಡೇ ಸಚಿನ್ ಅವರ ಮನೆಯಲ್ಲಿ. ಸೊ ದೀಪಾವಳಿ ಸ್ಟಾರ್ಟ್ ಅಲ್ವಾ, ಹಾಗಾಗಿ ದೀಪ ಎಲ್ಲ ಇಟ್ಟು ಸೊ ಚೆನ್ನಾಗಿ ಡೆಕೋರ್ ಆಗಿದೆ ನೋಡಿ. ಪಟಾಕಿ ಅದು ಸೌಂಡ್ ಉಂಟಾ? ಶಶನ ಬಚ್ಚಾಗ ಸೌಂಡ್ ಜಾಸ್ತಿ ಅಲ್ಲ. ಪಿರೋರ ಈ ರಾತ್ರಿಯಲ್ಲಿ ಸಚಿನ್ ಅವ್ರದ್ದು ವಿಡಿಯೋ ಶೂಟಿಗಾಗಿ ಮಡಲಿಗೆ ಸರ್ಚಿಂಗ್. ಲೈಟ್ ತೆಗಿಯಾ ಪಟಾಕಿ ಅವರೇ ಗಂಟೆ ಶಶಿಯನ್ನ ಕೊಡದ ಸೆಲುಂಡು ಆರನೆ ಫಟ ಮಾಡ್ತೀರಿ ಒಂದು ಓಡೆ ಫಂಕ್ಷನ್ ಕೊಲ್ಲಾರು ಆಯೆ ಸದ ಒಂಜಿ ಬೈಕ್ ಇತ್ತೆ ಮೇರನ ಕಾಸಿಗೆ ಮೇರನ ಸೆಟ್ಟಿಂಗ್ ಆಯೆ ಅವಿನಾಶ ಬೈಕ್ ಎತ್ತಿದ್ದೆ ಕೊಡಜದ ಮೇರನ ಕಾಸು ಎತ್ತೀನಿ ಮೇರ ಇದು ಒಂಜಿ ಫಂಕ್ಷನ್ ಹುಡುಗಿರಿ ಫಂಕ್ಷನ್ಗಳ ಮೇರ ಸೆಟ್ಟಿಂಗ್ ಕುಜ ಕಟ್ಟೆ ಆಗಿದ್ದೆ ಕಾಸು ಹೋದ ಲೈನ್ ಅಡ್ಡವಳು ಒಂಜಿ ಒಂಜಿ ಇದೆಲ್ಲ ಫಂಕ್ಷನ್ ಇತ್ತಲ್ಲ ಗಡ್ಡ ಕ್ಲೀನ್ ಅವಳಕ್ಕೆ ಶಶನ್ನ ಪೋಂಡು ಅಲಕ್ಕ ಪೋಂಡು ಈ ಸಲ ಅಲಕ್ಕ ಪೋಂಡು ಅಲಕ್ಕ ಚೂರಿತ್ತುಂಡು ಕ್ಲಾರಿಟಿ
ಈಚೆ ನೋಡ, ಇಲ್ಲಿ ನೋಡು. ಸಂಜು ಲಾಸ್ಟ್ ಟೈಮ್ ಹುಡುಗಿ ಬೇಕು ಅಂತ ಹೇಳಿದವರು ಇವರೇ, ಗಾಡಿಗೆ ಹುಡುಗಿ ಬೇಕಂತ. ಇತ್ರ ನಾಡ್ಲೆ ಗಣೇಶ ತೂದು ಈಗ ಸಂಜೆ ಅವರ ಆಟ. ಆರ್ಲ ತುಲಿ ಇಲ್ಲಿ ಜೋಕುಲಕ ಸುರ್ಸುರು ಗಾಡಿ ಆತೊಂದು. ಇಲ್ಲಿ ನೋಡ ಹುಡುಗ ಸಂಜೆ ಅಪ್ಪು. ಸೊ ಒಂದೇ ದಿನದಲ್ಲಿ ಡೈಲಿ ವ್ಲಾಗ್ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೆ, ಬಟ್ ಕಂಟಿನ್ಯೂ ಆಗಿದೆ. ಸೊ ನಿನ್ನೆಯಿಂದ ಇವತ್ತಿಗೆ ಕಂಟಿನ್ಯೂ ಆಗಿದೆ. ಸೊ ಇವತ್ತು ದೀಪಾವಳಿ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಪಟಾಕಿ ಎಲ್ಲ ಸೌಂಡ್ ಕೇಳ್ತಾ ಇರ್ಬೋದು ನೋಡಿ. ಸೊ ಪಟಾಕಿ ಎಲ್ಲ ಹುಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಬಂದಿಲ್ಲಿ ರೂಮಲ್ಲಿ ಕೂತಾಗಿದೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್.